ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ರಾಮಚಂದ್ರ ಬೈಕಂಪಾಡಿ ಅವರಿಗೆ ಮೊಗವೀರ ಹಿತೈಷಿಗಳಿಂದ ಅಭಿನಂದನಾ ಕಾರ್ಯಕ್ರಮ ಜರುಗಿತು. ಮಂಗಳೂರಿನ ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಮೀನುಗಾರಿಕಾ ಕಾಲೇಜಿನ ಹಿರಿಯ ವಿಜ್ಞಾನಿ ಡಾ ಮೃದುಲಾ ಮೆಂಡನ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ರೀತಿ ಅವರು ನಮ್ಮ ಸಮಾಜದ ಜನಗಳಿಗೆ ಹಾಗೂ ಬೇರೆ ಜನಗಳಿಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದೇ ರೀತಿ ಪುನಃ ಅವರು ಅನೇಕ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಬೇಕು ಅಂತೇಳಿ ಆಶಯಿಸ್ತೇವೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರು ಜಾದೂ ಮೂಲಕ ಗೌರವ ಸಮರ್ಪಣೆಯನ್ನ ಮಾಡಿ ಎಲ್ಲರ ಗಮನ ಸೆಳೆದರು. ಬಳಿಕ ಮಾತನಾಡಿದ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಮಚಂದ್ರ ಬೈಕಂಪಾಡಿ ಅವರಿಗೆ ಶುಭ ಹಾರೈಸಿದರು. ರಾಮಚಂದ್ರ ಬೈಕಂಪಾಡಿ ಇನಿ ಪರಿಸರ ಪಂಪನಚನ ಕ್ಷೇತ್ರಕ್ಕೆ ಸನ್ಮಾನ ರಾಜ್ಯೋತ್ಸವ ಪ್ರಶಸ್ತಿ ಗೆದ್ದು ಬಂದನ ಅಂದು ಆರು ಒಂಜಿ ಸಮಯಡು ಸಮುದ್ರೋಡ ಆಪಿನಂಚಿನ ಮಾಲಿನ್ಯ ಮೀನುಗಾರರಿಗೆ ಆಪಿನಂಚಿನ ತೊಂದರೆಯನ್ನು ಅರ್ಥ ಮಂತಂದು ಅವಿನ ಖಾಲಿ 4 ಜನ ಪಾತರಂದೆ ಆ ರೈಕು ಪಡೆದ ಚಳವಳಿಯನ್ನು ಮುಲ್ಪಡೆದು ಶುರು ಮತ್ತದ ಆತು ದೂರ ಮುಟ್ಟ ಮಲ್ತಿನಿಟ್ಟು ಇನಿ ಮೀನುಗಾರರಿಗೆ ದಾದಾಂಡಲ ಸಹಾಯ ಆದಿತ್ತುಂಡ ಇಡೀ ಮೀನುಗಾರರನ್ನ ಪರವಾದ ತೆಗೆದ ಸನ್ಮಾನ ರಾಮಚಂದ್ರ ಬೈಕಂಪಾಡಿಗೆ ಬಂದಿದ್ದ ಕಾರಣ ನಿಖಿಲ ಬೋರ್ಡ್ ಮೊಗವೀರ ಹಿತೈಷಿದಾರಿಗೆ ಸನ್ಮಾನ ಕೊಡ್ಬಾರಂದು ಬಂದಾಗ ಐದು ಅರ್ಥದಾದ ಬಣ್ಣ ಮೊಗವೀರ ಸಮುದಾಯದಲ್ಲಿ ಸೇರಿದ ಬಂದಿದ್ದ ಸನ್ಮಾನ ಏನಿತ್ತ ಬಂದದ್ದು. ಅನಂತರ ರಂಗಭೂಮಿ ಕಲಾವಿದ ಬಿಜೆ ಪಾಲ್ ಅವರು ಮಾತನಾಡಿ ಸಾಮಾಜಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ರಂಗಭೂಮಿ ಕಲಾವಿದರಾಗಿಯೂ ರಾಮಚಂದ್ರ ಬೈಕಂಪಾಡಿಯವರು ಮಿಂಚಿದ್ದಾರೆ. ಅವರ ಅಗಾಧ ಪ್ರತಿಭೆಯನ್ನ ಗುರುತಿಸಿ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವುದು ಸಂತೋಷದ ವಿಷಯ ಎಂದು ಹೇಳಿದರು. ಸಾಂಸ್ಕೃತಿಕವಾದ ಮೊಗವೀರ ಸಮಾಜ ಮಸ್ತ್ ಪಿರೌಂಡು ಚಂದರ್ಜಿ ಆಸ್ ಯು ನೋಸ್ ಇನಿ ಈ ವೇದಿಕೆಡ ಅವಳು ತೀರ್ಥವಡು ಮಸ್ತ್ ಬುಳ್ಳಿಯಲ್ಲಿ ಮೂಲಲ್ಲ ಎಲ್ಲ ಸಮಾಜದ ಅಣ್ಣಿ ಮಸೇಪುರ ನಾನು ಎನ್ನ ಪುದಾರ ಪನವಚ್ಚು ಒಂದೊಂದು ಬುಳ್ಳಿ ಅಕ್ಕಲ ಒಂದು ಬುಳ್ಳಿ ಮಾತ ಬುಳ್ಳಿಲು ಸುಮಾರಲ್ಲ ಒಂದೇನು ಒಟ್ಟು ಮಲ್ಪುನ ಕೆಲಸ ಅವರು ಒಂದು ಹೊಸ ದೇಹಿಕೆಗಳು ಮೆಣಜಿ ದಾಯಬಣ್ಣಗ ಯಾನು ಎನಡ್ದು ಪನ್ಪು ಅಲ್ಪ ಚಂದರ್ ನಮ್ಮಡ್ದು ಪನ್ಪುನ ಒಂದು ಶಕ್ತಿ ಇತ್ತನ ಏತು ಮಲ್ಲ ಒಂದು ವ್ಯಕ್ತಿಲ್ಲ ಅರ್ನ ಸೆರೆಗೆ ಉಡುತ್ತ ಒಂದು ಶಬ್ದಗಳು ಉಂಟಾದು ಆ ಸಾಧಿಗೆ ಕಲ್ಪನ ಶಕ್ತಿ ಚಂದರ್ ಎರಡು ಉಂಡು ಈರು ತುಂಬದ ಒಂದು ಪ್ರಯತ್ನ ಎರೊಟ್ಟಿಗೆ ಒಂದು ಮಲ್ಲ ಟೀಮ್ ಉಂಡು ಇರೇ ಗೊತ್ತಿಚ್ಚು ಇರನ ಪಿರೌಡು ಮಲ್ಲ ಟೀಮ್ ಉಂಡು ಎಡ್ಡೆ ಮಲ್ಪಡೆ ಒಡುವದಪ್ಪನ ಜಾಗೇಡು ಯಾನು ಎರಡು ಒಂದು ಆಶ್ವಾಸನೆಗೆ ತರುವ ಇದು ಮಾತು ಇಲ್ಲ ಗಂಡಿನಲ್ಲಿ ಮಾತು ಮಸ್ತ್ ಜನ ಕಲಾವಿದರನ್ನ ಒಂದು ಶಕ್ತಿ ನಮ್ಮ ಸಮಾಜದ ಭಾರಿ ಕಮ್ಮಿ ನಾವು ದಾಯಿಯಿಂದ ಗೊತ್ತಿಚ್ಚು. ತುಳು ಅಕಾಡೆಮಿ ಅಧ್ಯಕ್ಷರಾದ ದಯಾನಂದ್ ಕತ್ತಲ್ ಸರ್ ಅವರು ಮಾತನಾಡಿ ರಾಮಚಂದ್ರ ಬೈಕಂಪಾಡಿಯವರಿಗೆ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. 6 ಎಂಚಿನ ಜೀವಮಾನದುದ್ದದ ಸಾಧನೆ ಮಲ್ತೀರ ಅವಿನ 6 ನಿಖಿಲೆಂತರು ಭಾರಿ ಕೊಲ್ಲುಡು ಗುಡ್ಪಾದೆ ಬಂಡೇರ ಅವಿನ ಕೂಡ ಬಂಡೇರ ಚರ್ವಿತ ಚರ್ವಣ ಆತ ಮಾತ್ರ ತನ್ನ ಈಗ ಒತ್ತು ಕೊರ್ತು ಭಾರಿ ನಿಖಲ್ನ ಕಾಲಿ ಕೆಬಿಟ್ಟು ಮಂಡೆಗತ್ತೆ ಉಡಾಲಿಗೂ ಕುಲ್ಲುನಲ್ಕ ಎಂಗಲ್ನ ಕುದ್ರೋಳಿ ಗಣೇಶನ್ನೇ ನಿಗ್ಲೆಗೆ ತೀರ್ಪಾರೆ ಕುಡರೆ ಅನೆ ಪನೇರೆ ಪೊಪ್ಪುಜಿ ತುಳು ಭಾಷೆಗಾರಕೊಂಡು ನಂಚೆತ್ತನ ದೋಳು ಮನುಪ ನಂಚೆತ್ತನ ಒಂಜಿ ಕೃತಿತ ಮುಖೇನ ತುಳುವೆರೆಂಕುಲು ಬಣ್ಣದ ಜಗತ್ತಿಗೆ ದೋಲು ಕೊಟ್ಟದು ತೆರಿಪಾಯಿನ ದಯಗೆಂಡ ಐತ ಬಗೆಟ್ಟು ರಾಮಚಂದ್ರಣ್ಣಗೆ ಸರಿಯಾಗಿ ನಂಚೆತ್ತನ ಮಾನಾದಿಗೆ ಅವು ಸರಿಯಾದ. ಇದೇ ವೇಳೆ ಅನೇಕ ಮೊಗವೀರ ಬಂಧುಗಳು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಮಚಂದ್ರ ಬೈಕಂಪಾಡಿಯವರನ್ನ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭ ರಾಷ್ಟ್ರೀಯ ಮೀನುಗಾರ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ವಾಸುದೇವ್ ಪೋಳಾರ್, ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಹರಿಶ್ಚಂದ್ರ ಕರ್ಕೇರ ಮೊದಲಾದವರು ಪಾಲ್ಗೊಂಡಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.